ಗಡಿನಾಡ ಕರ್ನಾಟಕ ಪ್ರದೇಶವಾದ ಕಾಸರಗೋಡು ಜಿಲ್ಲೆಯ ಗ್ರಾಮಗಳ ಕನ್ನಡ ಹೆಸರನ್ನ ಮಲಯಾಳೀಕರಣ ಮಾಡಲು ಮುಂದಾಗಿರುವ ವಿಚಾರ ಇದೀಗ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಗಡಿನಾಡ ಕನ್ನಡಿಗರು ಕೇರಳ ಸರ್ಕಾರದ ಈ ಯೋಜನೆಯನ್ನು ವಿರೋಧಿಸಿದ್ದು, ಈ ವಿರೋಧಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಸಾಥ್ ನೀಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಸಂಪ್ರದಾಯ ಆಚರಣೆ ಹೀಗೆ ಎಲ್ಲದರಲ್ಲೂ ಕನ್ನಡಿಗರನ್ನ ಹೋಲುವ ಗಡಿನಾಡ ಕರ್ನಾಟಕವಾದ ಕೇರಳ ರಾಜ್ಯದ ಕಾಸರಗೋಡಿನ ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ನಿರಂತರ ದೌರ್ಜನ್ಯ ಎಸಗುತ್ತಿದೆ. ಈ ಬಾರಿ ಮತ್ತೆ ಕನ್ನಡಿಗರನ್ನ ಕೆರಳಿಸುವ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಮುಂದಾಗಿದೆ. ಕಾಸರಗೋಡಿನ ಹಲವು ಗ್ರಾಮಗಳ ಕನ್ನಡ ಹೆಸರುಗಳನ್ನ ಬದಲಿಸಿ ಆ ಹೆಸರುಗಳನ್ನ ಮಲಯಾಳೀಕರಣಗೊಳಿಸಲು ಸಿದ್ಧತೆ ಆರಂಭಿಸಿದೆ. ಕರ್ನಾಟಕ ಏಕೀಕರಣದ ರೂವಾರಿಗಳಾದ ದಿವಂಗತ ಕಯ್ಯಾರ ಕಿಂಜನ್ನರೈ ಸೇರಿದಂತೆ ಹಲವಾರು ಹೋರಾಟಗಾರರು ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಎಂಬ ಹಲವು ಹೋರಾಟಗಳನ್ನು ನಡೆಸಿದ್ದಾರೆ. ಈ ಹೋರಾಟದ ಫಲವಾಗಿ ಕೇರಳ ಸರ್ಕಾರ ಕಾಸರಗೋಡಿನ ಕನ್ನಡಿಗರಿಗೆ ಸಲ್ಲಬೇಕಾದ ಎಲ್ಲ ಗೌರವಗಳನ್ನ ನೀಡಿತ್ತು. ಆದರೆ ಈ ಹೋರಾಟಗಾರರ ಹೋರಾಟಗಳು ಬದಿಗೆ ಸರಿತಾ ಇದ್ದಂತೆ ಕೇರಳ ಸರ್ಕಾರ ಮತ್ತೆ ಕನ್ನಡಿಗರ ಮೇಲೆ ಸವಾರಿ ಮಾಡಲು ಹೊರಟಿದೆ. ಈ ಹಿಂದೆ ಕನ್ನಡ ಶಾಲೆಗಳಲ್ಲಿ ಮಲಯಾಳಂನನ್ನ ಕಡ್ಡಾಯಗೊಳಿಸುವ, ಕನ್ನಡಿಗ ಹಾಗೂ ತುಳುವರ ಮೇಲೆ ಮಲಯಾಳ ಭಾಷೆಯನ್ನ ಹೇರುವಂತಹ ನಿರಂತರ ಪ್ರಯತ್ನಗಳು ನಡೆದಿತ್ತು. ಈ ನಡುವೆ ಇದೀಗ ಕೇರಳ ಸರ್ಕಾರ ಕಾಸರಗೋಡಿನ ಹಲವು ಗ್ರಾಮಗಳ ಕನ್ನಡ ಹೆಸರನ್ನ ಬದಲಾಯಿಸಲು ಮುಂದಾಗಿದೆ. ಕನ್ನಡ ಹೆಸರುಗಳಿರುವ ಗ್ರಾಮದ ಹೆಸರನ್ನ ಸಂಪೂರ್ಣವಾಗಿ ಮಲಯಾಳೀಕರಣ ನಡೆಸಲು ಕೇರಳ ಸರ್ಕಾರ ತೀರ್ಮಾನಿಸಿದೆ. ಹೆಸರಾಂತ ಗಣೇಶನ ಕ್ಷೇತ್ರವಿರುವ ಮಧೂರು ಕ್ಷೇತ್ರವನ್ನ ಮಧುರಂ ಎಂದು, ಅದೇ ಪ್ರಕಾರ ಹೆಸರಾಂತ ದೇವಿ ಕ್ಷೇತ್ರವಾದ ಮಲ್ಲ ಹೆಸರನ್ನ ಮಲ್ಲಂ ಎಂದು, ಹೆಸರಾಂತ ವಿಷ್ಣು ಕ್ಷೇತ್ರವಿರುವ ಕುಂಬಳೆಯನ್ನ ಕಂಬ್ಲಾ ಎಂದು ಮಲಯಾಳ ರೂಪಾಂತರ ಮಾಡಿದೆ. ಈ ನಡುವೆ ಕನ್ನಡ ಹೆಸರು ಬದಲಾಯಿಸದಂತೆ ಕೇರಳ ಸರ್ಕಾರಕ್ಕೆ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಸಿ ಸೋಮಶೇಖರ್ ಈಗಾಗಲೇ ಕೇರಳ ಸರ್ಕಾರಕ್ಕೆ ಪತ್ರ ಬರೆದು ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೇರಳ ಸರ್ಕಾರದ ಈ ನಡೆಗೆ ಕಾಸರಗೋಡು ಜಿಲ್ಲೆಯನ್ನ ಗಡಿಯಾಗಿ ಹಂಚಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ವಿರೋಧಿಸಲು ಆರಂಭಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕನ್ನಡ ಹೆಸರನ್ನ ಬದಲಾಯಿಸಲು ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನ ಸ್ಥಳೀಯ ಜನಪ್ರತಿನಿಧಿಗಳು ಕೇರಳ ಸರ್ಕಾರಕ್ಕೆ ನೀಡಿದ್ದಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಈ ಕನ್ನಡ ಮಾತಾಡುವಂಥ ಪ್ರದೇಶದಲ್ಲಿ ಏನೇನು ಇವತ್ತು ಸಂಪ್ರದಾಯಗಳನ್ನು ಇಟ್ಟುಕೊಂಡಿದ್ದಾರೆ ಆ ಸಂಪ್ರದಾಯವನ್ನು ಇಟ್ಟುಕೊಂಡು ಜೀವನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿರುವಂಥ ಕನ್ನಡ ಶಾಲೆಗಳನ್ನು ಮಲಯಾಳೀಕರಣಗೊಳಿಸುವಂಥದ್ದು, ಅಲ್ಲಿರುವಂಥ ಬೋರ್ಡ್ಗಳನ್ನು ಮಲಯಾಳೀಕರಣಗೊಳಿಸುವಂಥದ್ದು, ಕಡ್ಡಾಯವಾಗಿ ಅಲ್ಲಿ ತುಳು ಕನ್ನಡ ಮಾತಾಡುವವರಿಗೆ ಆ ಮಲಯಾಳವನ್ನು ಹೇರುವಂಥ ಸಂಗತಿ ಇದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನು ನಾವು 100ಕ್ಕೆ 100 ವಿರೋಧಿಸ್ತೇವೆ. ಆ ಕನ್ನಡಿಗರ ಭಾವನೆ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಕೇರಳ ಸರ್ಕಾರ ನಡ್ಕೊಂಡ್ರೆ ಕನ್ನಡ ಖಂಡಿತ ನಮ್ಮ ಕೇರಳದ ಗಡಿಭಾಗದಲ್ಲಿರುವಂಥ ನಮ್ಮ ಪುತ್ತೂರು, ಬಂಟ್ವಾಳ, ಮಂಗಳೂರು ಈ ಭಾಗದ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಏನು ಕನ್ನಡ ಪರ ಹೋರಾಟಗಾರರ ಜೊತೆ ನಾವು ಕೂಡ ಸೇರಿಕೊಂಡು ಆ ಒಂದು ಪ್ರತಿಭಟಿಸುವಂಥ ಸಂಗತಿಗಳನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಕಾಸರಗೋಡಿನ ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ನಿರಂತರವಾಗಿ ದೌರ್ಜನ್ಯಗಳನ್ನ ಎಸಗ್ತಾ ಇರೋದು ಕಳೆದ ಹಲವು ವರ್ಷಗಳಿಂದ ಕಂಡುಬಂದಿದೆ. ಈ ಕಾರಣಕ್ಕಾಗಿಯೇ ಕರ್ನಾಟಕ ಸರ್ಕಾರ ಕಾಸರಗೋಡಿನ ಕನ್ನಡಿಗರಿಗಾಗಿ ವಿಶೇಷ ಸೌಲಭ್ಯಗಳನ್ನ ನೀಡಿದೆ. ಶಿಕ್ಷಣ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಗಡಿನಾಡ ಕನ್ನಡಿಗರಿಗೆ ವಿಶೇಷ ಮೀಸಲಾತಿಯನ್ನ ನೀಡಿದೆ. ಅಲ್ಲದೆ ಕಾಸರಗೋಡಿನ ಕನ್ನಡ ಶಾಲೆಗಳಿಗೆ ಅನುದಾನ, ಸಭಾಭವನಗಳ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುತ್ತಿದೆ. ಆದರೆ ಕೇರಳ ಸರ್ಕಾರ ಮತ್ತೆ ಮತ್ತೆ ಭಾಷಾ ತಾರತಮ್ಯ ನೀತಿಯನ್ನ ಅನುಸರಿಸುವ ಮೂಲಕ ಕನ್ನಡಿಗರ ಮೇಲೆ ಒತ್ತಡ ಹೇರ್ತಾ ಇರೋದನ್ನ ನಿಲ್ಲಿಸಬೇಕು ಅಂತ ಕಾಸರಗೋಡಿನ ಗಡಿ ಹಂಚಿಕೊಂಡಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಜೀವ ಮಟ್ಟಂದೂರು ಎಚ್ಚರಿಸಿದ್ದಾರೆ. ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಸುವ ಕನ್ನಡ ಪರ ಸಂಘಟನೆಗಳ ಜೊತೆ ಸೇರಿ ಪ್ರತಿಭಟನೆ ನಡೆಸುವ ಸೂಚನೆಯನ್ನ ನೀಡಿದ್ದಾರೆ. ಕರ್ನಾಟಕ ಹಾಗೂ ಕೇರಳ ರಾಜ್ಯದ ನಡುವೆ ನಿರ್ಮಾಣಗೊಂಡಿದ್ದ ಕೊರೋನಾ ಲಾಕ್ಡೌನ್ ಗೊಂದಲ ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದ್ದಂತೆ ಇದೀಗ ಮತ್ತೊಂದು ಗೊಂದಲಕ್ಕೆ ಕೇರಳ ಸರ್ಕಾರ ಮುನ್ನುಡಿ ಹಾಕಿದೆ. ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.